ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಈ ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ ಗದ್ದೆ ಕೆಲಸ ನಡೀತಾ ಇದೆ, ಏನೆಲ್ಲ ನಡೀತಾ ಇದೆ, ಹೇಗೆಲ್ಲ ನಡೀತಾ ಇದೆ ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೇನೆ. ನಾವು ವರ್ಷದಲ್ಲಿ 2 ಸಲ ಭತ್ತ ಬೆಳಿತೇವೆ. ಇದು ವರ್ಷದ ಮೊದಲನೆಯ ಬೆಳೆ. ಇದರ ಮಿಡ್ಲಲ್ಲಿ ನಾವು ಕೆಲವೊಂದು ಸಾರಿ ತರಕಾರಿ ಕೂಡ ಬೆಳಿತೇವೆ. ಈ ಸಾರಿ ಲಾಕ್ಡೌನ್ ಟೈಮಲ್ಲಿ ತರಕಾರಿ ಬೆಳೆಸಿದ್ವಿ, ಆದರೆ ಈ ಸಲ ಮಳೆ ಬೇಗ ಬಂದ್ರಿಂದ ನಮ್ಮ ತರಕಾರಿ ಎಲ್ಲ ಹಾಳಾಗಿ ಹೋಗಿತ್ತು. ಸೊ ಇನ್ನೊಮ್ಮೆ ನಾವು ನವಂಬರಲ್ಲಿ ಕೂಡ ಇನ್ನೊಂದು ಸಾರಿ ಭತ್ತ ಬೆಳಿತೇವೆ. ನಾವು 1 ತಿಂಗಳ ಹಿಂದೆಯೇ ಒಂದು ನೀಟಾಗಿ ಒಂದು ಪ್ಲೇಸ್ ಮಾಡಿ ಅದರಲ್ಲಿ ಭತ್ತದ ಬೀಜ ಹಾಕಿ ಅದಕ್ಕೆ ಗೊಬ್ಬರ ಎಲ್ಲ ಹಾಕಿ ಪ್ಲಾಸ್ಟಿಕ್ಕನ್ನು ಮುಚ್ಚಿರ್ತೇವೆ. ಪ್ಲಾಸ್ಟಿಕ್ ಯಾಕೆ ಮುಚ್ಚೋದಂದರೆ ತೋಟದ ಸೈಡ್ ಆದ್ದರಿಂದ ಪಕ್ಷಿಗಳೆಲ್ಲ ಬಂದು ಹಾಳು ಮಾಡಿ ಹೋಗ್ತದೆ ಅಂತ ಪ್ಲಾಸ್ಟಿಕ್ ಮುಚ್ಚಿರ್ತಾರೆ. ಆಮೇಲೆ ಇದು ನಾವು 1 ಮಂತ್ ಬ್ಯಾಕೆ ಮಾಡಿದ್ದೇವೆ. ಇವಾಗ 1 ಮಂತ್ ಆಗಿದೆ. ಇವಾಗ ನೋಡಿ ಭತ್ತ ಈಗ ಗಿಡ ಇಷ್ಟು ದೊಡ್ಡ ಒನ್ ಮಂತಲ್ಲಿ ಇಷ್ಟು ದೊಡ್ಡದಾಗಿರ್ತದೆ. ನೆಕ್ಸ್ಟ್ ಇದನ್ನು ತೆಗೆದು ನಾವು ಇಡೀ ಗದ್ದೆ ಪೂರ್ತಿ ನೆಡ್ತೇವೆ. ನೋಡಿ ಹೀಗೆ ತೆಗಿತಾ ಇದ್ದಾರೆ. ಅದು ಬೇಗ ಕೈಗೆ ಸಿಗ್ತದೆ, ಬೇಗ ಬೇಗ ಬರ್ತದೆ, ಸ್ಮೂತ್ ಆಗಿರ್ತದೆ. ತುಂಬ ಟೈಮ್ ಆಗಿರೋದಿಲ್ಲಲ್ಲ, ಹಾಗಾಗಿ ಸ್ಮೂತಾಗಿ ಇರ್ತದೆ, ಬೇಗ ಕೈಗೆ ಬಂದುಬಿಡ್ತದೆ. 2 ದಿನದಿಂದ ಜೋರಾಗಿ ಮಳೆ ಬರ್ತಾ ಇತ್ತು, ಹಾಗೆ ಗದ್ದೆ ಪೂರ್ತಿ ನೀರು ಕೂಡ ಆಗಿದೆ. ಆಮೇಲೆ ಅದನ್ನು ತೆಗೆದಾದ್ಮೇಲೆ ನೆಕ್ಸ್ಟ್ ಅದನ್ನು ನೀರಿಗೆ ಮುಳುಗಿಸ್ತಾರೆ, ಯಾಕಂದರೆ ಅದರ ಮಣ್ಣು ಎಲ್ಲ ಇರ್ತದಲ್ಲ ಅದೆಲ್ಲ ಹೋಗಬೇಕು ನೀರಲ್ಲಿ. ಸ್ವಲ್ಪ ಸ್ವಲ್ಪನೇ ತೆಗೆದು ನೀರಲ್ಲಿ ಹಾಗೆ ಚೆನ್ನಾಗಿ ತೊಳಿತಾರೆ. ಇನ್ನೊಂದು ವಿಷಯ ಏನಂದರೆ, ಗದ್ದೇಳಿ ನರ್ತೆ ಅಂತ ಒಂದು ಸಿಗ್ತದೆ, ನಿಮಗೆ ಗೊತ್ತಿರ್ಬೋದು, ಕೆಲವರಿಗೆ ಗೊತ್ತಿರ್ತದೆ. ಇದನ್ನು ಸುಕ್ಕ ಮಾಡ್ತಾರೆ, ತುಂಬ ರುಚಿಯಾಗಿ ಆಗ್ತದೆ. ಇವಾಗೆಲ್ಲ ಕಡಿಮೆ ಆಗಿದೆ, ಮೊದಲೆಲ್ಲ ತುಂಬ ಜಾಸ್ತಿ ಸಿಗ್ತಿತ್ತು. ಇವಾಗ ಅಷ್ಟೊಂದಾಗಿ ಸಿಗುವುದಿಲ್ಲ, ಅಲ್ಲಲ್ಲಿ ಒಂದೊಂದು ಕಾಣಲಿಕ್ಕೆ ಸಿಗ್ತದೆ ಅಷ್ಟೇ. ಅಲ್ಲಿ ಇದನ್ನು ನೇಜಿ ಅಂತ ಕರೀತಾರೆ. ನೋಡಿ ಇವಾಗ ಸ್ವಲ್ಪ ನೇಜಿ ತೆಗೆದಾದ್ಮೇಲೆ ಅದರಲ್ಲೇ ಅದೇ ಗಿಡವನ್ನು ಸ್ವಲ್ಪ ತಗೊಂಡು ಅದರಲ್ಲೇ ಕಟ್ತಾರೆ, ಅದನ್ನು ನೀಟಾಗಿ ಕಟ್ತಾರೆ. ನೋಡಿ ಹೇಗೆ ಕಟ್ತಾರೆ ಅಂತ. ಆಮೇಲೆ ಇದರ ತುದಿ ಇದೆ ಅಲ್ಲ, ಅದನ್ನು ಕೂಡ ಕಟ್ ಮಾಡ್ತಾರೆ, ನೀಟಾಗಿ ಕಟ್ ಮಾಡ್ತಾರೆ. ತುದಿ ಯಾಕೆ ಕಟ್ ಮಾಡೋದು ಅಂದರೆ, ಅದು ಉದ್ದ ಮತ್ತು ಗಿಡ್ಡ, ಒಂದೊಂದು ಗಿಡ ಉದ್ದ ಒಂದೊಂದು ಗಿಡ್ಡ ಇರಬಾರ್ದು ಅಂತ. ಒಂದೇ ಈಕ್ವಲ್ ಆಗಿ ಕಟ್ ಮಾಡಿದರೆ ನಾಡಿದ್ದು ಭತ್ತ ಬೆಳೆಯುವಾಗ ಒಂದೇ ಕಡೆ ವಾಲುವುದಿಲ್ಲ, ಇಲ್ಲದ್ರೆ ಅದು ಒಂದೇ ಕಡೆ ವಾಲಿ ಹೋಗ್ತದೆ. ಅದಕ್ಕೋಸ್ಕರ ನೀಟಾಗಿ ಕಟ್ ಮಾಡ್ತಾರೆ. ನೋಡಿ ಇವಾಗ ಇಷ್ಟು ತೆಗೆದೆಲ್ಲ ಇಷ್ಟು ರಾಶಿ ಮಾಡಿಟ್ಟಿದ್ದಾರೆ. ಎಲ್ಲ ತೆಗೆದಾದ್ಮೇಲೆ ಇದನ್ನು ಗದ್ದೆ ಪೂರ್ತಿ ನೆಡ್ತಾರೆ. ಅದರ ಮರುದಿನ ಟಿಲ್ಲರ್ನಿಂದ ಗದ್ದೆನ ಉಳುಮೆ ಮಾಡ್ತಿದ್ದಾರೆ. ಮೊದಲೆಲ್ಲ ಎತ್ತುಗಳಿಂದ ಉಳುಮೆ ಮಾಡ್ತಿದ್ರು, ಬಟ್ ಇವಾಗೆಲ್ಲ ಟಿಲ್ಲರ್ಗಳಿಂದಲೇ ಉಳುಮೆ ಮಾಡ್ತಾರೆ. ಆಮೇಲೆ ನಾವು ಹಿಂದಿನ ದಿನವೇ ಭತ್ತದ ಗಿಡ ತೆಗೆದು ಇಟ್ಟಿದ್ವಲ್ಲ, ಈ ದಿನ ಅದನ್ನು ಫುಲ್ಲು ಇಡೀ ಗದ್ದೆಗೆ ನೆಡ್ತಾ ಇದ್ದಾರೆ. ಕೈಯಲ್ಲಿ ಸ್ವಲ್ಪ ಸ್ವಲ್ಪನೇ ಹಿಡ್ಕೊಂಡು ದೂರ ದೂರ ಸ್ವಲ್ಪ ನೆಟ್ಕೊಂಡು ಹೋಗ್ತಾ ಇದ್ದಾರೆ. ಓವರ್ ಹ್ಯಾಂಡ್ ನೋಡಿ, ಇಲ್ಲಿ ನೀವು ನೋಡ್ಬೋದು ಆಲ್ರೆಡಿ ಇಷ್ಟು ನೆಟ್ಟಾಗಿದೆ. ಇನ್ನು ಇದರಲ್ಲಿ ಭತ್ತ ಬೆಳಿಬೇಕಾದ್ರೆ ಇನ್ನು 3 ತಿಂಗಳಲ್ಲಿ ಇದರಲ್ಲಿ ಭತ್ತ ಕೂಡ ಬೆಳೀತದೆ. ಎಷ್ಟು ನೀಟಾಗಿ ನೆಡ್ತಾ ಇದ್ದಾರೆ ನೋಡಿ.
ಇನ್ನು 3 ತಿಂಗಳಲ್ಲಿ ಇದರಲ್ಲಿ ಇದು ಗಿಡ ದೊಡ್ಡದಾಗಿ ಇದರಲ್ಲಿ ಭತ್ತ ಕೂಡ ಆಗಲಿಕ್ಕೆ ಶುರುವಾಗ್ತದೆ. ಆಮೇಲೆ ಆ ಭತ್ತನ ಗಿಡದಿಂದ ಹೇಗೆ ತೆಗಿತಾರೆ, ಅದರಿಂದ ಅಕ್ಕಿ ಹೇಗೆ ಮಾಡ್ತಾರೆ ಅನ್ನೋದನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.